ಕೋತಿರಾಜ್ ಎಂದೇ ಕರೆಯಲ್ಪಡುವ ಜ್ಯೋತಿರಾಜ್ ಅವರು ಉಡುಪಿಗೆ ಆಗಮಿಸಿದ್ದು 25 ಅಡಿ ಎತ್ತರದ ಕಟ್ಟಡವನ್ನ ಹತ್ತಿ ನೋಡುಗರ ಮೈ ಜುಮ್ಮೆನ್ನುವಂತೆ ಮಾಡಿದರು. ನಗರದ ಬ್ರಹ್ಮಗಿರಿಯ ವುಡ್ಸ್ ವಿಲ್ಲಾ ಎಂಬ ಸುಮಾರು 250 ಅಡಿ ಎತ್ತರದ ಈ ಕಟ್ಟಡವನ್ನ ಕೋತಿರಾಜ್ ಖ್ಯಾತಿಯ ಜ್ಯೋತಿರಾಜ್ ಬೆಳಗ್ಗೆ 10:17ಕ್ಕೆ ಹತ್ತಲು ಆರಂಭಿಸಿ ಕೇವಲ 10 ನಿಮಿಷಗಳಲ್ಲಿ 25ನೇ ಮಹಡಿಯನ್ನ ತಲುಪಿ ಕನ್ನಡ ಬಾವುಟವನ್ನ ಹಾರಿಸಿದರು. ಕ್ಲೈಂಬಿಂಗ್ ಫೌಂಡೇಶನ್ ಅನ್ನ ಸ್ಥಾಪಿಸಿ ಕೃತಕ ಗೋಡೆಯನ್ನ ನಿರ್ಮಿಸಿ ಸಾಹಸಿ ಕ್ರೀಡಾಪಟುಗಳಿಗೆ ತರಬೇತಿ ನೀಡುವ ಉದ್ದೇಶದಿಂದ ರಾಜ್ಯಾದ್ಯಂತ ಅವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ನಾನು ಇವತ್ತು ಉಡುಪಿ ಜನತೆಗೋಸ್ಕರ ನಮ್ಮ ವುಡ್ಸ್ವಿನ್ ಬಿಲ್ಡಿಂಗ್ನ ಕ್ಲೈಮ್ ಮಾಡಿದೆ. ಒಂದು ಚಾಲೆಂಜಿಂಗ್ ಆಯಿತು. ಅಲ್ಲೆಲ್ಲಿ ಕಿಟಕಿ ಇದ್ರೂ ಕಬ್ಬಣದ ರಾಡಲ್ಲ, ಬಿಸಿಲಿಗೆಲ್ಲ ಒಣಗಿಬಿಟ್ಟಿದೆ, ತುಂಬ ಸುಡೋದು. ಆಮೇಲೆ ಹೇಗೋ ಹಾಗೆ ನಿಧಾನಕ್ಕೆ ಹತ್ಕೊಂಡು ಹೋದೆ. ನಾನೇನು ಸ್ಪೀಡ್ ಹತ್ತಲಿಲ್ಲ, ಕೂಲಾಗಿ ಹತ್ಕೊಂಡು ಹೋದೆ. ಚೆನ್ನಾಗಿತ್ತು, ಖುಷಿಪಟ್ಟೆ. ಮತ್ತು ಇಲ್ಲಿ ಜನತೆ ತುಂಬ ಸಪೋರ್ಟ್ ಮಾಡಿದರು ನನಗೆ. ಕಾರಣ ಏನಂದರೆ ನಾನು ಹತ್ತಿರ ಪ್ರಕಾರ ಸೆಂಟ್ರಲ್ಲಿ ದೇವರು ಇದ್ದಾನೆ ಅನ್ನೋಕ್ಕೆ ಸಾಕ್ಷಿ. ಸೆಂಟ್ರಲ್ಲಿ ತುಂಬ